ಶಕ್ತಿನಗರದಲ್ಲಿರುವ ಶಕ್ತಿ ಎಜುಕೇಷನ್ ಟ್ರಸ್ಟ್ ಆರಂಭಿಸಿರುವ ಶಕ್ತಿ ರಿಸರ್ಚ್ ಫಾರಂ ಮತ್ತು ಶಕ್ತಿ ಅಡ್ವಾನ್ಸ್ ಕಾಮರ್ಸ್ ಲರ್ನಿಂಗ್ ಉದ್ಘಾಟನೆ ನಡೆಯಿತು. ಶಕ್ತಿ ರಿಸರ್ಚ್ ಫಾರಂ ಅನ್ನು ಮಂಗಳೂರು ವಿಶ್ವವಿದ್ಯಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಡೀನ್ ಡಾಕ್ಟರ್ ಮಂಜುನಾಥ ಪಟ್ಟಾಭಿ ಉದ್ಘಾಟಿಸಿದರು. ಶಕ್ತಿ ಅಡ್ವಾನ್ಸ್ ಕಾಮರ್ಸ್ ಲರ್ನಿಂಗ್ ಉದ್ಘಾಟನೆಯನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸಿಎ ಶಾಂತರಾಮ್ ಶೆಟ್ಟಿ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇದರ ಮಂಗಳೂರು ಕ್ಯಾಂಪಸ್ನ ಸಹ ಕುಲಪತಿ ಡಾಕ್ಟರ್ ದಿಲೀಪ್ ಜಿ ನಾಯಕ್, ಮಕ್ಕಳಿಗೆ ಶಾಲಾ ಹಂತದಲ್ಲಿಯೇ ಸಂಶೋಧನಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡಬೇಕು ಎಂದರು. ಸಿಎ ಶಾಂತರಾಮ್ ಶೆಟ್ಟಿ ಅವರು ಮಾತನಾಡಿ, ಪ್ರಸ್ತುತ ಸಂದರ್ಭದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಮತ್ತು ಕಂಪನಿ ಸೆಕ್ರೆಟರಿ ವೃತ್ತಿಗಳಿಗೆ ಅಧಿಕ ಬೇಡಿಕೆ ಇದೆ. ಹಾಗಾಗಿ ವಾಣಿಜ್ಯ ಶಿಕ್ಷಣದಲ್ಲಿ ಹೆಚ್ಚಿನ ಅವಕಾಶಗಳಿವೆ ಎಂದರು. Is really a wonderful because Shakti Education Trust, I believe, I think the fan of 6-7 years, it has grown like anything. I think spreaded a great message to the student who are seeking for educations. My friend Ramesh approached me, you have to come for inaugurating the advanced commerce learning. I agreed because I am a commerce student. When I was studying in Bandarkas College, Kundapur, 92, I think commerce and arts are, neglected sector. Only science, those who are looking for medicine, the lecture also encouraging. But the situation is commerce in between, like a poor middle class, higher class. The commerce student is in between middle, and art students are those who are going for a wonderful housewife. They are taking arts, ladies especially. But those who are intelligent and their parents has got enough money, they will pursue a medicine. So the situation now changed. The commerce has taken a lot of changes, especially I am telling not only my profession, chartered accountancy, CS, CWA. So all, even company secretary also taken a lot of importance. ಶಕ್ತಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್, ಟ್ರಸ್ಟಿ ಡಾಕ್ಟರ್ ವಿ ಮುರಳೀಧರ್ ನಾಯಕ್, ಮುಖ್ಯ ಸಲಹೆಗಾರ ರಮೇಶ್ ಕೆ, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ಪ್ರೈಮರಿ ಸ್ಕೂಲ್ ಸಂಯೋಜಕಿ ಸೀಮಾ ಸಕ್ಸೇನಾ, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸುಧೀರ್ ಎಂಕೆ ಮತ್ತಿತರರು ಉಪಸ್ಥಿತರಿದ್ದರು.